ಹಲ್ಲೆಗೊಳಗಾದಂತಹ ವ್ಯಕ್ತಿಯನ್ನು ಶ್ರೀನಿವಾಸ್ ದೇವಾಡಿಗ ಎಂದು ಗುರುತಿಸಲಾಗಿದೆ. ನಿನ್ನೆ ತಡರಾತ್ರಿ ಶ್ರೀನಿವಾಸ್ ಬೈಕಿನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಪರಿಚಿತ ತಂಡದಿಂದ ಈ ಕೃತ್ಯ ನಡೆದಿದೆ. ಘಟನೆಯಿಂದ ಶ್ರೀನಿವಾಸ್ಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನೇನು ನಿನ್ನೆ ರಾತ್ರಿ ತಡರಾತ್ರಿ ಮಧ್ಯರಾತ್ರಿಯಲ್ಲಿ ಬಿಜೆಪಿ ಮುಖಂಡ ಶ್ರೀನಿವಾಸ್ ದೇವಾಡಿಗ ಎಂಬುವರ ಮೇಲೆ ಹಲ್ಲೆ ನಡೆದಿದೆ. ಸೊ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಕ್ಕೋಸ್ಕರ ನಮ್ಮ ಪ್ರತಿನಿಧಿಯಾದಂತಹ ರಾಘವೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಕೇಳ್ತೇನೆ. ಓಕೆ ರಾಘವೇಂದ್ರ ಅವರೇ, ಏನ್ ಕತೆ, ಏನ್ ನಡೀತು ಅಂತ ಹೇಳಿ. ನಿನ್ನೆ ರಾತ್ರಿ ಮಧ್ಯರಾತ್ರಿ ಬಿಜೆಪಿ ಮುಖಂಡ ಶ್ರೀನಿವಾಸ್ ದೇವಾಡಿಗ ಅವರ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿನ್ನೆ ರಾತ್ರಿ ಸುಮಾರು ಒಂದು 10:30 ಗಂಟೆಗೆ ಬೆಳಿಗ್ಗೆನ ಮತಯಾಚನೆ ಮಾಡುವ ಗ್ರಾಮಗಳಲ್ಲಿ ಮತಯಾಚನೆ ಮಾಡ್ತಿದ್ರು ಇವರೆಲ್ಲ. ಅದ ನಂತರ ಆ ಫೀಲ್ಡ್ ಅನ್ನೆಲ್ಲ ಮುಗಿಸಿ ಹಿಂದಿರುಗುವಾಗ 10:30 ಸಮಯಕ್ಕೆ ರಾತ್ರಿ ಅವರ ಮನೆಗೆ ಏನೊಂದು ಸ್ವಲ್ಪ ಹತ್ತಿರ ಇರುವಾಗನೆ ಇಬ್ರು ಮುಸುಕುದಾರಿಗಳು ಬಂದು ಬೈಕಲ್ಲಿ ಇವರಿಗೆ ಡ್ಯಾಶ್ ಹೊಡೆದು ಇವರ ಬೈಕಿಗೆ ಇವರನ್ನು ಕೆಳಗೆ ಬೀಳಿಸಿದ ನಂತರ ಚಾಕಿನಿಂದ ಸಣ್ಣ ಬ್ಲೇಡಿನಿಂದ ಇವರ ಮೇಲೆ ಹಲ್ಲೆ ಮಾಡ್ತಾರೆ. ಅವಾಗ ಸಡನ್ ಆಗಿ 2 ರಿಕ್ಷಾ ಆ ಕಡೆಯಿಂದ ಬರುವಾಗ ಇವರು ಭಯಗೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಅವಾಗ ರಿಕ್ಷಾಕ್ಕೆ ನಿಲ್ಸಿ ಅವರನ್ನು ಬೆನ್ನಟ್ಟುವ ಸಮಯದ ರಿಕ್ಷಾದವರು ಸಹ ನಿಲ್ಸಿಲ್ಲ ಅಂತ ಇವ್ರಿಗೆ. ಆದ್ರಿಂದ ಇವರು ಕಿರ್ಚಿದಾಗ ಯಾರು ಬರ್ಲಿಲ್ಲ ಆ ಸ್ಥಳದಲ್ಲಿ ಅಂತ ಹೇಳಿದ್ರೆ. ಸುಮಾರು 10:30 ರಾತ್ರಿ ಮಳೆಯೂ ಬರ್ತಿತ್ತು ಸ್ವಲ್ಪ. ಅದಾಗಿ ಯಾರು ಮನೆ ಹತ್ರ ಓಪನ್ ಇರ್ಲಿಲ್ಲ ಅಲ್ಲಿ, ಮನೆ ಹತ್ರ ಯಾರು ಕೂಡ. ಅದರ ನಂತರ ಇವರು ಸ್ಥಳೀಯ ಬಿಜೆಪಿ ಮುಖಂಡರುಗಳಿಗೆ ಫೋನ್ ಮಾಡಿ ತಿಳಿಸಿದಾಗ ಇವರಿಗೆ ಗಾಯಗಳಾಗಿತ್ತು ಸ್ವಲ್ಪ ಮೈ ಮೇಲೆಲ್ಲ. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ರು. ಅಲ್ಲಿಂದ ಸ್ಟೇಷನ್ಗೆ ಕೇಸ್ ಮಾಡಿ ಅವರ ಮೇಲೆ ಕೇಸ್ ಹಾಕಿದಾಗ 309 ಕೇಸ್ ಕೂಡ ಆಗಿದೆ. ಇದರ ಬಗ್ಗೆ ಮೂಡಬಿದ್ರೆ ಪೊಲೀಸರು ಈಗ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅಂದ್ರೆ ಯಾರು ಆರೋಪಿಗಳಂತ ಪತ್ತೆ ಮಾಡ್ತೇವೆ ಅಂತ ತಿಳಿಸಿದಾರಂತೆ. ಮತ್ತೆ ಇವರು ಸಾಧಾರಣವಾಗಿ ಈಗಿನ ರಾಜ್ಯಕ್ಕೆ ಇದರಲ್ಲಿ ಮತ ಅಲ್ಲಿಯ ಮುಖಂಡ ಸ್ವಲ್ಪ ಆ ಗ್ರಾಮದಲ್ಲಿ ಪ್ರಸಿದ್ಧಿದ್ದಾರೆ ಇವರು ಸ್ವಲ್ಪ. ಅದುವಾಗಿ ಏನಾದ್ರು ರಾಜಕೀಯ ಇರುವುದು ಮತ್ತೆ ಇವರು ಸ್ವಲ್ಪ ಫೈನಾನ್ಷಿಯಲ್ ಸಹ ಕೊಡ್ತಾರೆ. ಅಂದ್ರೆ ಫೈನಾನ್ಸ್ ಬಿಸ್ನೆಸ್ ಉಂಟು ಇವ್ರದ್ದು. ಶ್ರೀನಿವಾಸ್ ದೇವಾಡಿಗ ಅವರ? ದೇವಾಡಿಗ, ಹೌದು. ಅದುವಾಗಿ ಅದು ಈಗ ರಾಜಕೀಯ ಅಂತ ಇದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಓಕೆ, ರಾಜಕೀಯವಾಗಿಯೋ ಅಥವಾ ವೈಯಕ್ತಿಕವಾಗಿಯೋ ಅನ್ನುವಂಥದ್ದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀರಲ್ವಾ? ಹೌದೌದೌದು, ಅನುಮಾನಾಸ್ಪದವಾಗಿ ಉಂಟು. ಹಾಗಾಗಿ ಪೊಲೀಸರು ಇದರ ಬಗ್ಗೆ ಸುಳಿ ಸಿಕ್ಕಿದ ಕೂಡಲೇ ನಾವು ಮಾಹಿತಿ ಕೊಡ್ತೇವೆ ಅಂತ ನಮಗೆ ತಿಳಿಸಿದ್ದಾರೆ ಈಗ. ಓಕೆ. ಇನ್ನು ಶ್ರೀನಿವಾಸ್ ದೇವಾಡಿಗ ಇವರು ಬಿಜೆಪಿ ಮುಖಂಡರು ಅಂತ ಹೇಳಿದ್ರೆ ಯಾವ ರೀತಿ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ತಮ್ಮನ್ನು ತಾವು ಅಂತ ಹೇಳಿ? ಅಂದ್ರೆ ಬಿಜೆಪಿಯಲ್ಲಿ ಅವರು ಕಳೆದ ಬಾರಿ ಮುನ್ಸಿಪಾಲಿಟಿ ಉಂಟಲ್ಲ ನಮ್ಮ ನಾಮಿನೇಟ್ ಮೆಂಬರ್ ಆಗಿದ್ರು ಬಿಜೆಪಿಯಲ್ಲಿ. ನಂತರ ಬಜರಂಗ ದಳ ಇಂತ ಅನೇಕ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ಒಂದು ಸ್ವಲ್ಪ ಹೆಸರುವಾಸಿ ಆಗಿದ್ದಾರೆ ಇವರು ಮುಖಂಡನಾಗಿ. ಒಳ್ಳೆ ಉತ್ತಮ ಹೆಸರು ಕೂಡ ಇತ್ತು. ಅದರಿಂದಾಗಿ ಹೇಳಲಿಕ್ಕೂ ಸಾಧ್ಯವಿಲ್ಲ ಏನು ರಾಜಕೀಯ ವಿಷಯದಲ್ಲಿ ಏನಾದ್ರು ಗಲಾಟೆ ಆಗಿರ್ಬೋದು ಇವರಿಗೆ. ಆದ್ರೆ ಅವರು ತುಂಬಾ ಅಂದ್ರೆ ಇಷ್ಟನಕ್ಕೆ ಯಾವುದೇ ಗಲಾಟೆ ಆಗಿರ್ಲಿಲ್ಲ ಅಂತ ತಿಳಿಸ್ತಾರೆ ಅವರು. ಆದ್ರಿಂದ ಇದನ್ನು ಪೊಲೀಸರೇ ತನಿಖೆ ಮಾಡಿ ಏನಂತ. ರಾಘವೇಂದ್ರ ಅವರು, ಶ್ರೀನಿವಾಸ್ ಅವರು ಈಗ ಹೇಗಿದ್ದಾರೆ ಅಂತ ಹೇಳಿ? ಈಗ ಡಿಸ್ಚಾರ್ಜ್ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ ನಿನ್ನೆ ರಾತ್ರಿ ಅಡ್ಮಿಟ್ ಆಗಿದ್ರು. ಇವತ್ತು ಬೆಳಿಗ್ಗೆ ಅವರನ್ನು ಡಿಸ್ಚಾರ್ಜ್ ಮಾಡಿ ತಂದಾರೆ. ಈಗೇನು ಬಿಜೆಪಿ ಕಾರ್ಯಕರ್ತರಾಗ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ಪೊಲೀಸರ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಓಕೆ. ಅಲ್ಲ, ಅವರಿಗೆ ಯಾರಾದ್ರ ಮೇಲೆ ಅನುಮಾನ ಏನಾದ್ರು ಇದೆಯಾ ಅಂತ ಹೇಳಿ ಆತರ? ಇಲ್ಲ, ನಾವು ಅದ್ರ ಬಗ್ಗೆ ಅವ್ರ ಹತ್ರ ಸ್ವಯಂವಾಗಿ ಕೇಳಿದಾಗ ಇಲ್ಲ ನನಗೆ ಅಂತದ್ದು ಏನಿಲ್ಲ ಇಷ್ಟ ತನಕನು. ನನಗೇನೆ ಇದು ನಂಬಲಿಕ್ಕೆ ಆಗ್ತದೆ, ನನ್ನ ಮೇಲೆ ಯಾಕೆ ಹಲ್ಲೆ ಆಯ್ತು ಅಂತ ಹೇಳ್ತಿದ್ದಾರೆ. ಏಕಾಏಕಿ ಇಬ್ರು ಮುಸ್ಕುದಾರಿಗಳಲ್ವಾ? ಹೌದೌದು. ಓಕೆ, ಹಲ್ಲೆ ನಡೆಸಿದ್ರು. ಓಕೆ. ಧನ್ಯವಾದಗಳು ರಾಘವೇಂದ್ರ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೇನು ಮೂಡಬಿದ್ರೆಯಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು 10:30 ಗಂಟೆಗೆ ಶ್ರೀನಿವಾಸ್ ದೇವಾಡಿಗ ಅಂದ್ರೆ ಬಿಜೆಪಿ ಮುಖಂಡರೊಬ್ರು ಇವರು. ಸೊ ಇವರ ಮೇಲೆ ಒಂದು ಹಲ್ಲೆ ನಡೆದಿತ್ತು. ಇದರ ಬಗ್ಗೆ ಇದೀಗ ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಶ್ರೀನಿವಾಸ್ ಅವರೀಗ ಅಲ್ಪ ಸ್ವಲ್ಪ ಗಾಯಗಳಿಂದ ಪಾರಾಗಿದ್ದಾರೆ. ಅಂದ್ರೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ, ಆದ್ರೆ ಹೆಚ್ಚೇನು ಗಾಯಗಳಾಗಿಲ್ಲ. ಒಂದು ಏನಪ್ಪಾ ಅಂದ್ರೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳುವಂತ ಒಂದು
ಸುದ್ದಿ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಪ್ರತಿನಿಧಿ ಅಂತಹ ರಾಘವೇಂದ್ರ ಅವರು ಹೇಳುವಂತಹ ಪ್ರಕಾರ ಇವರಿಗೆ ಒಂದು ಹಣಕಾಸಿನಂತಹ ಒಂದು ಫೈನಾನ್ಸ್ ನೀಡುವಂತಹ ಒಂದು ವೃತ್ತಿ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಇದು ರಾಜಕೀಯ ಪ್ರೇರಿತವಾಗಿಯೋ ಅಥವಾ ವೈಯಕ್ತಿಕವಾಗಿಯೋ ಅನ್ನೋದನ್ನು ಈಗ ತನಿಖೆ ನಡೆಸಿದ ನಂತರ ತಿಳಿದುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಓಕೆ, ಹಾಗೆಯೇ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಬಿಜೆಪಿ ಮುಖಂಡರನ್ನು ಸಂಪರ್ಕಿಸುವುದರಲ್ಲಿದ್ದೇವೆ. ಸೊ ಹಾಗೆಯೇ ನಿನ್ನೆ ರಾತ್ರಿ ನಡೆದಂತಹ ಈ ದೃಶ್ಯ, ಶ್ರೀನಿವಾಸ್ ಬೈಕಿನಲ್ಲಿ ಹೋಗುತ್ತಿದ್ದಾಗ ಇಬ್ರು ಮುಸುಕುದಾರಿಗಳು ಬರ್ತಾರೆ, ಏಕಾಏಕಿ ಶ್ರೀನಿವಾಸ್ ದೇವಾಡಿಗ ಇವರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ನಡೆಸಿದಾಗ ಶ್ರೀನಿವಾಸ್ ದೇವಾಡಿಗ ಅವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಮತ್ತೆ ಶ್ರೀನಿವಾಸ್ ದೇವಾಡಿಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೋಸ್ಕರ ಬಿಜೆಪಿ ಸ್ಥಳೀಯ ಬಿಜೆಪಿ ಮುಖಂಡರಿಗೋಸ್ಕರ ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಸ್ಥಳೀಯ ಮೂಡಬಿದ್ರೆ ಬಿಜೆಪಿ ಮುಖಂಡರಾದಂತಹ ಜಗದೀಶ್ ಅಧಿಕಾರಿ ಅವರು ಇವತ್ತು ನಮ್ಮ ಜೊತೆ ಫೋನ್ ಕಾಲ್ ಅಲ್ಲಿ ಇದ್ದಾರೆ. ಜಗದೀಶ್ ಅಧಿಕಾರಿ ಅವರೇ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಕೆಪಿ ಜಗದೀಶ್ ಅಧಿಕಾರಿ ಮೂಡಬಿದ್ರೆಯಿಂದ ಮಾತಾಡ್ತಾ ಇದ್ದೀನಿ. ಜಗದೀಶ್ ಅಧಿಕಾರಿ ಅವರೇ, ನಿನ್ನೆ ರಾತ್ರಿ ನಿಮ್ಮ ಕ್ಷೇತ್ರದಲ್ಲಿ ಮೂಡಬಿದ್ರೆಯಲ್ಲಿ ಬಿಜೆಪಿ ಮುಖಂಡನ ಮೇಲೆ ಒಂದು ಹಲ್ಲೆ ನಡೆದಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಜಗದೀಶ್ ಅಧಿಕಾರಿ ಅವರೇ? ನೋಡಿ, ಲಾಡಿ ಗೋಪಾಲ್ ದೇವಾಡಿಗರ ಮಗ ಶ್ರೀನಿವಾಸ್ ದೇವಾಡಿಗ 10:30 ಗಂಟೆಗೆ ಮನೆ ಕಡೆ ಹೋಗ್ಬೇಕಾದ್ರೆ, ಚುನಾವಣೆ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಹಲ್ಲೆ ಆಗಿದೆ. ದೈಹಿಕವಾಗಿ ಅವರನ್ನ ಹಲ್ಲೆ ಮಾಡಿದ್ದಾರೆ 2-3 ಮಂದಿ. ಅವರಿಗೆ ಗಾಯ ಆಗಿದೆ. ಅವರು ಚುನಾವಣೆ ನಿಮಿತ್ತ ಕೆಲಸವನ್ನ ಮುಗಿಸಿ ಹೋಗುವವರು. ಮತ್ತು ಗೋಪಾಲ್ ದೇವಾಡಿಗರ ಮತ್ತು ಶ್ರೀನಿವಾಸ್ ದೇವಾಡಿಗರು ಯಾವ ತಂಟೆ ತಕರಾರಿಗೆ ಹೋಗುವವರೆಲ್ಲ ಬಿಜೆಪಿಯ ಕಾರ್ಯಕರ್ತರು. ಹಲೋ, ಹೇಳಿ ಸರ್, ಹೇಳಿ. ಅವರ ತಂದೆ ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಭಾಗವಹಿಸಿದಂತ ಕಾರ್ಯಕರ್ತರು. ಒಂದು ದೃಷ್ಟಿಯಲ್ಲಿ ನಮ್ಮ ಇಡೀ ಮನೆನೇ ಸಕ್ರಿಯ ಭಾರತೀಯ ಕಾರ್ಯಕರ್ತರಿದ್ದಾರೆ. ಇದರ ಹಿನ್ನೆಲೆ ಏನಂತ ಒಂದು ವಿಚಾರ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಲ್ವಾ? ಓಕೆ, ಅಲ್ಲ, ಓಕೆ, ಹೇಳಿ, ಏನ್ ಗೊತ್ತಾ ಜಗದೀಶ್ ಅಧಿಕಾರಿ ಅವರೇ, ಅಲ್ಲ, ಶ್ರೀನಿವಾಸ್ ದೇವಾಡಿಗ ಇವರು ಫೈನಾನ್ಸ್ ಕೆಲಸ ಕೂಡ ಮಾಡ್ತಾ ಇದ್ದಾರೆ, ವೃತ್ತಿಯಾಗಿ ಫೈನಾನ್ಸ್ ಹಣಕಾಸಿನ ಕೆಲಸವನ್ನು ಮಾಡ್ತಾ ಇದ್ದಾರೆ, ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಸೊ ಕೆಲವರು ಹೇಳುವಂತಹ ಪ್ರಕಾರ, ನಮಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ, ನಮ್ಮ ಪ್ರತಿನಿಧಿ ಹೇಳುವಂತಹ ಪ್ರಕಾರ, ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕಾಗಿ ಆಗಿರ್ಬೋದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ರಾಜಕೀಯ ಪ್ರೇರಿತವೋ ಅಲ್ಲ ವೈಯಕ್ತಿಕವಾಗಿಯೋ ಅಂತ ಹೇಳಿ? ಇಷ್ಟು ಮಾತ್ರ ಹೇಳಬಲ್ಲೆ, ಇಡೀ ಮನೆಯವರು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡವರು. ಮತ್ತೆ ಎರಡನೇದಾಗಿ ಇದು ಹಲ್ಲೆ ನಡೆದದ್ದು ರಾಜಕೀಯವಾಗಿಯಾ ಅಲ್ಲ ವೈಯಕ್ತಿಕವಾಗಿ ಅನ್ನುವಂತ ವಿಚಾರ ಸ್ಪಷ್ಟ ಇನ್ನೂ ಗೋಚರಕ್ಕೆ ಬರ್ಬೇಕಷ್ಟೇ. ಪೊಲೀಸ್ ಇನ್ವೆಸ್ಟಿಗೇಷನ್ ಗಿಂತ ಬೇರೆ ವಿಚಾರದಲ್ಲಿ ರಾಜಕೀಯವಾಗಿ ಹಲ್ಲೆ ಮಾಡುವಂತದ್ದು ನನಗೆ ಅಷ್ಟು ಸ್ಪಷ್ಟ ಮಾಹಿತಿ ಇಲ್ಲ ವಿಚಾರದಲ್ಲಿ. ಭೇಟಿ ಮಾಡಿ ಮತ್ತೆ ಮಾತಾಡ್ತೀನಿ. ಓಕೆ ಸರ್, ಇದ್ರ ಬಗ್ಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಏನಾದ್ರೂ ಇದೆಯಾ ಅಂತ ಹೇಳಿ? ಹಲೋ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಉಂಟು. ಅಲ್ಲ ಸರ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಹೇಳಿ ಇದ್ರ ಬಗ್ಗೆ? ಅನುಮಾನ ಅಂದ್ರೆ ಯಾರು ಹೊಡೆದಿದ್ರೆ ಅವರ ಮೇಲೆ ಅನುಮಾನ. ಅನಗತ್ಯವಾಗಿ ಬೇರೆಯವರಿಗೆ ದೂರ ಹಾಕುವಂತದ್ದು ನನ್ಗೆ ಸರಿ ಕಾಣುವುದಿಲ್ಲ ಇದು. ಹೌದು, ನಿಜವಾಗ್ಲು. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಜಗದೀಶ್ ಅಧಿಕಾರಿ ಅವರೇ, ಧನ್ಯವಾದಗಳು.